ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಪತ್ರಿಕಾ ಭವನ ವತಿಯಿಂದ ಪ್ರೆಸ್ ಕ್ಲಬ್ ದಿನಾಚರಣೆ ಮತ್ತು ಪ್ರೆಸ್ ಕ್ಲಬ್ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ನಗರದ ಲೇಡಿ ಹಿಲ್ನ ಉರ್ವಾ ಚರ್ಚ್ನಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಖ್ಯಾತ ಸಂಗೀತ ನಿರ್ದೇಶಕ ಗುರು ಕಿರಣ್ ಉದ್ಘಾಟಿಸಿದ್ರು. ಇನ್ನು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ಅಮೈ ಮಹಲಿಂಗ ನಾಯ್ಕ್ ಅವರಿಗೆ ಪ್ರಶಸ್ತಿಯನ್ನ ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ನೀಡಿ ಗೌರವಿಸಿದ್ರು. ಈ ವೇಳೆ ಮಾತನಾಡಿದ ಟಿಆರ್ ಸುರೇಶ್ ಅವರು ಕೆಲವೊಂದು ಕ್ಲಿಷ್ಟಕರ ವರದಿಗಳನ್ನು ಬಿತ್ತರಿಸುವಾಗ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆಗಳು ನಡೆಯುತ್ತಿದೆ. ಇದು ತೀರಾ ಖಂಡನೀಯ. ಹಲ್ಲೆ ನಿಂದನೆ ಮಾಡುವುದು ಸರಿಯಲ್ಲ. ಅವರಿಗೂ ಕೂಡ ಪತ್ರಿಕಾ ಧರ್ಮ ಇದೆ. ಪತ್ರಕರ್ತರು ಕೂಡ ಸತ್ಯಕ್ಕೆ ಬೆಲೆ ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ತಿಳಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರಬಹುದು, ಮಾಧ್ಯಮದವರ ಮೇಲೆ ಅವ್ರ ಪರವಾಗಿದ್ರೆ ಚೆನ್ನಾಗಿರ್ತಾರೆ, ಇಲ್ಲದೇ ಇದ್ರೆ ಅವ್ರ ಮೇಲೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಹಲ್ಲೆ ಮಾಡೋಕ್ಕೂ ಹೆಸ್ತಾ ಇಲ್ಲ, ಹಲ್ಲೆ ಮಾಡಲಿಕ್ಕೆ ಹೋಗ್ತಾರೆ. ಆ ಒಂದು ಖಂಡನೀಯ ವಿಷಯ ಅದು. ಯಾವುದೇ ಒಂದು ಮಾಧ್ಯಮದವರ ಮೇಲೆ ಒಂದು ಸಣ್ಣ ವಿಚಾರಕ್ಕೆ ಅವ್ರ ಮೇಲೆ ಹೊಗಳು ಬರೆದ್ರೆ ಭಾಳ ಒಳ್ಳೆಯವರು, ಒಂಚೂರು ಇದ್ದ ಹಾಗೆ ಬರೆದ್ರೆ ಅವರಿಗೆ ಕೆಟ್ಟವ್ರು ಹಾಕ್ತಾರೆ. ಅದಕ್ಕೆ ಆದೇನೇ ಇದೆ. ಹಾಗಾಗಿ ಒಂದು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡೋದು, ಮಾಧ್ಯಮದವ್ರನ್ನ ನಿಂದಿಸೋದು ಒಂದು ದೊಡ್ಡ ಅಪರಾಧ ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಮೈ ಮಹಲಿಂಗ ನಾಯ್ಕ್ ಅವರು ಸಾಧನೆಗೆ ತಕ್ಕ ರೀತಿಯಲ್ಲಿ ಪ್ರತಿಫಲ ಸಿಗುತ್ತೆ ಅಂತ ಹೇಳಿದ್ರು. इतला साधन हो वाज जागे ಒಂದೆರಡು ಸಿಕ್ಕು ಜನ ದಾಟಿಗೆ ಬಿದ್ದಾರಲ್ಲ ಅದು ಸಾಧನೆ ಆಗ್ಬೋದು. ಸಾಧನೆ ಆಗ್ತದೆ ನಿಜವಾದ ಆಪಾಲ ದೇವ್ರು ನಮ್ಗೆ ಕೊಡ್ತೇವೆ, ಖಂಡಿತ ಕೊಡ್ತೇವೆ. ಇದು ಎರಡು ಇತ್ತಂಡ ಗೌರ್ಮೆಂಟ್ ಸವಲತ್ತು ಕೋಳ ಇತ್ತಂಡ ತೆಚ್ಚಿ ಕೊಂಡ ಐಟಿ ಏತು ಉತ್ಪತ್ತಿ ಬರ್ತದೆ ಆಚೆ ನಿಮ್ಮದು ಅಂತಂದು ಅವು ಅಂಚೆ ಮಾತು 10-30 ಸಾಧಕ ಪತ್ರಕರ್ತರಿಗೆ ಗಣ್ಯರು ಸನ್ಮಾನ ಹಾಗೂ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತರಿಗೆ ಬಹುಮಾನವನ್ನ ಖ್ಯಾತ ಸಂಗೀತ ನಿರ್ದೇಶಕ ಗುರು ಕಿರಣ್ ವಿತರಿಸಿದ್ರು. ಈ ವೇಳೆ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಅಣ್ಣು ಮಂಗಳೂರು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದ್ರಾಜೆ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ಕೆ ಆನಂದ ಶೆಟ್ಟಿ ಉಪಸ್ಥಿತರಿದ್ದರು. ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.